ಆನಿನ ದಿನ ಈಶ್ವರ ದೇವನು ಲೋಕ ಸಂಚಾರಗ ಬಿದ್ದಡಿಯರಿಗೆ ಆನ ಬೆಗರ್ ಪುಟ್ಟಿನಾಯನೇ ಯಾನು ಗುಳಿಗೆ ಗೊತ್ತಾಂಡೆ ಧರ್ಮ ರಕ್ಷಣೆಗೆ ಬೋಡಾದ ಭೂಮಿಗೆ ಜತ್ತು ಬೈದೆ ಆಂಡ ಇತ್ತೆ ಮೇಕ್ ಬಚ್ಚಲ ಒಂದುಂಡು ಅಂಚ ಬಂಡದ ಅಲ್ಪ ಮುಲ್ಪ ಜಪ್ಪುನ ಕಜ್ಜಿ ದಾಯ ಪಂಡ ಬಾರಿ ಮಲ್ಲ ಜೀವತ್ತೆಯನ್ನ ಅಂಚಾದು ತೂನಗ ತೋಜೊಂದುಂಡು ತೋಜೊಂದುಂಡು ಈ ಮೇರ್ದು ಗಟ್ಟ ಇಂಚಿರ್ದು ತೂನಗ ತೋಜೊಂದುಂಡು ಕಡಲು ಗಟ್ಟಗ ತರೆದೀದು ಕಡಲಗ ಕಾರದೀದು ಜಪ್ಪ ತೂಕ ಮಲಗಿದ್ದಾನಲ್ಲ, ಈತನನ್ನು ಕಾಣುವಾಗ ವಿಶೇಷವೇ ಸರಿ. ಸಮುದ್ರಕ್ಕೆ ಕಾಲನ್ನು ಚಾಚಿ ಬೆಟ್ಟಕ್ಕೆ ತಲೆಯನ್ನಿರಿಸಿ ಮಲಗಿದ್ದಾನೆ. ಈತ ಸಾಮಾನ್ಯನಲ್ಲ. ಈತನನ್ನೆಬ್ಬಿಸಿ ನಮ್ಮೊಂದಿಗೆ ಕರೆದುಕೊಂಡು ಹೋದೆವೆಂದಾದರೆ ದುರುಳನ ಸಂಹಾರ ಕಾರ್ಯದಲ್ಲಿ ಈತ ನಮಗೆ ಸಹಕರಿಸಿಯಾನು. ಹಾಗಾಗಿ ಈತನನ್ನೊಬ್ಬೆ ಎಬ್ಬಿಸಿ ನೋಡೋಣ. ಅವಾಗ ಮೂಜಿಸಲ ಆದಿ ಬೇತಾಳ ಪಂಡದ ಲೆತ್ತಲಕ್ಕೇನು ಅಂಚಲ್ ಎತ್ತು ನಕಲು ನಿಕ್ಲೇನಾ ಏರು ನಿಕ್ಕಲು ದಾಯಿಗಳೆತ್ತಾರು ಬೇಗ ಬರಲೇ ಅಯ್ಯೋ ದಾರಿಯುಳೇನು ಕಾರಣ ಮಲಗಿದೆ ಯಾರೋ ನಿದ್ರಿಸುವುದೇನು ನಿಲ್ಲನು ಕೇಳುವರಿಲ್ಲವೇ ನಿದ್ರಿಸುವುದೇನು ನಿಲ್ಲನು ಕೇಳುವರಿಲ್ಲವೇ ದೇವದಿಗ ಎಲ್ಲೂರಿನ ದಾರಿಯೊಳೇನು ಕಾರಣ ಮಲಗಿದೆ ಯಾರೋ
ದಾರಿಗೆ ಅಡ್ಡಲಾಗಿ ಮಲಗಿದ್ದೀಯಲ್ಲ. ಹ ಯಾರು ನೀನು? ನಿನ್ನನ್ನು ಯಾರು ಕೇಳುವವರಿಲ್ಲವೇ? ಹ ಯಾರಯ್ಯ ನೀನು? ಸರಿಯಾಗಿ ತಿಳಿಸು. ಹೆಚ್ಚಿನ ಹರಿದಗಳ ಉಳಿಗಾಕ್ಯ ಉಳಿಗಾಕ್ಯ ಒಳಗೆ, ಒಳಗೆ. ಹರಿದಗಳ ಉಳಿಗಾಕ್ಯ ಲೋಕದಿ ಪರಮ ಸತ್ಯ ಧರ್ಮ ಬೋಧಿಸಿ ಸಮಾಧಿಸಿ ಮಲಗಿದ ಯಾರು ನೀವು ಯಾರು 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 ಈಶ್ವರ ದೇವರನ್ನ ಅನುಗ್ರಹ ಪುಟ್ಟಿನಾಯ ಈ ಗುಳಿಗೆ ಧರ್ಮ ರಕ್ಷಣೆಗೆ ಓಡಾದು ಭೂಮಿಗೆ ಜತ್ತು ಬತ್ತೆ ನನ್ನನ್ನು ಕೇಳಲು ನಿಕುಲು ಯಾರು? ಅಯ್ಯ ಗುಳಿಗ, ತುರುಳದಾರು ವಧಿಸಲು ಹೌದಯ್ಯ. ಹರಿಯನೇ ಮವ ಹೊದಿ ಬಾದಿ ಪರುವೆಯಾದರೆ ರಕ್ತದೋತಣ ಪಡೆಯಬಹುದೋ ಬರುವೆ ಆದರೆ ರಕ್ತದೋತಣ ಪಡೆಯಬಹುದು ಕುಳಿಗ ಅಯ್ಯ ಗುಳಿಗಾಕ್ಯ, ಹೌದ? ನೀನು ಯಾರೆಂದು ಅರ್ಥವಾಯಿತು. ಹ ಅಂತೆ ನಾವು ಕೂಡ ಸಾಮಾನ್ಯದವರಲ್ಲ. ಹ ನಿನ್ನಂತೆ ಶ್ರೀಹರಿಯಿಂದ ಆಜ್ಞೆಯನ್ನು ಪಡೆದು ಧರ್ಮ ರಕ್ಷಣೆಗಾಗಿ ತಲೆಗಿಳಿದು ಬಂದವರು ನಾವು. ಹ ಧೂಳನಾದ ದಾರಿಕಾಸುರನ ವಧೆಗಾಗಿ ಹೊರಟಿದ್ದೇವೆ. ಹ ಒಂದು ವೇಳೆ ನೀನು ನಮ್ಮೊಂದಿಗೆ ಬರುವೆ ಎಂದಾದರೆ ಧೂಳನ ರಕ್ತದ ಉತ್ತರವನ್ನು ನಿನಗೆ ಅನುಗ್ರಹಿಸುತ್ತೇನೆ. ಹೇಗೆ ಬರುವೆಯಾ? ಕೆಲವರು ಉಲ್ಲೇರು ಮಲ್ಲಕ್ಕಲ ಪುದರ್ ಬಂಡು ಬದುಕು ನಕಲು ನಿಕುಲ್ಲ ಅವೇ ಜಾತಿಗೆ ಸೇರ್ ನಕಲ ಅಂದತ ಎಟ್ಟೆ ಪಾತ್ರ ಮುಲ್ ತುರ್ದು ಪೋಂಡ ಸರಿ ಜಿಂಡ ನಿಕ್ಲೇನು ಕಡಲ್ಗೆ ಮುರ್ತಾದ ಕೆರ್ಪ. ಸಹೋದರಿಯರೇ, ಈತನಿಗೆ ಇನ್ನೂ ನಾವು ಯಾರೆಂದು ಸರಿಯಾಗಿ ಅರ್ಥವಾಗಿಲ್ಲ. ಅದಕ್ಕಾಗಿ ನಮ್ಮ ದೈವಿ ಸ್ವರೂಪವನ್ನು ಈತನಿಗೆ ಅನುಗ್ರಹಿಸೋಣ. ಅಯ್ಯೋ ಅಂಬಿಕೆ ಅಂಬಿಕೆ ಸುರನು ತೇಜೋ ಮನೋಗೆ ಅಂಬಿಕೆ ಸುರನು ತೇಜೋ ಮನೋಗತಿ ನಂಬಿದ ಬಾಲಗೆ ಇಂಬನೆ ಬರೆ ಅಂಬಿಕೆ ಸುರನುದೆ ಎಂದು ಮನೋಹರ ಅಂಬಿದ ಬಾಲಗೆ ಬನಿತೋರೆ ಪಾಲಯ ಮಾಚರ್ವಾಣಿ ಚರಚರಿ ಪಾಲಿಪದ ಅಮ್ಮ ನಿಕುಲು ಏರೆಂದು ತೆರಿಯಂದೆ ಯಾರ್ ನಿಕ್ಲೆಗ್ ಬಾಯಿಗೆ ಬತ್ತಲಕ್ಕ ನೆರಿಯ ಎನ್ನ ತಪ್ಪುನು ಮಾಪು ಮಾಲ್ಪಡು ನಿಕುಲು. ಅಯ್ಯ ಗುಳಿಗಾಕ್ಯ, ಅಪ್ಪರ ಈಗ ನಿನ್ನ ಅಜ್ಞಾನ ಕಳೆದು ಸುಜ್ಞಾನ ಮೂಡಿದೆ. ಹ ಈಗ ನಿನಗೆ ನೀನು ಯಾರು ನಾವು ಯಾರೆಂದು ಸರಿಯಾಗಿ ಅರ್ಥವಾಗಿದೆಯಲ್ಲ. ಹ ಹಾಗಾದರೆ ಇನ್ನು ತಡ ಮಾಡುವುದಲ್ಲ. ಹ. ಧೂಳನಾದ ದಾರಿಕಾಸುರನ ವಧೆಗಾಗಿ ಆ ಕಡೆಗೆ ತೆರಳೋಣ. ಆ ಅಪ್ಪರ ಆ
ಮಾಡುತ್ತಾನೆ. ಕಾರಣ ಏನು ಎನ್ನುವ ಹಾಗೆ ಯೋಚಿಸಿದರೆ ಕೇವಲ ನನ್ನ ಸಾಮರ್ಥ್ಯದಿಂದ ಅಲ್ಲ, ವಿಧಿಯಿಂದ ಪ್ರಾಪ್ತವಾದಂತಹ ಶ್ರೀಚಕ್ರ. ಅದಕ್ಕಾಗಿ ಒಂದು ಪೂಜಾಗ್ರಹವನ್ನು ನಿರ್ಮಿಸಿದೆ. ನಿತ್ಯವೂ ಪೂಜಾದಿ ಕರ್ಮಗಳನ್ನು ನಡೆಸುತ್ತಾ ಬಂದವನಿದ್ದೇನೆ. ಅದಕ್ಕಾಗಿ ಹತ್ತಿರದಲ್ಲೇ ಇರುವ ನದಿಯ ಬಳಿಗೆ ಬಂದಿದ್ದೇನೆ. ಇನ್ನೇನು ಪೂಜಾದಿಗಳನ್ನು ನಡೆಸಬೇಕು ಎನ್ನುವಲ್ಲಿಗೆ ದೊರೆಯ ಪಡೆಯಲೋತೆ ನದಿ ಬದಿ ಬಂದಳು ಹರಸಿದ ಅಸುರೇಂದ್ರನ. ನಿಲ್ಲು ನಿಲ್ಲಲವಯೋ ವೃದ್ಧ, ನೀ ನಿಲ್ಲು ನಿಲ್ಲಲವಯೋ ವೃದ್ಧ, ನೀ ಎಲ್ಲಿಂದ ಹೊರಟೀಗ ಕಣ್ಣಿಗೆ ಬಿದ್ದೆ ವಯೋ ವೃದ್ಧೆ. ಸೊಲ್ಲಿಸೈ ವರ ಮಕ್ಕಳಿಲ್ಲವೇ ನಿನಗವ್ವ, ಸೊಲ್ಲಿಸೈ ವರ ಮಕ್ಕಳಿಲ್ಲವೇ ನಿನಗವ್ವ. ಎಲ್ಲಿ ನಿನ್ನಯವನೆ ತಲ್ಲಣಗೊಳ್ಳದಿರು, ನಿಲ್ಲು 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 ನಿಲ್ಲಲವಯೋ ಎಲ್ಲಿಂದ ಬರಲಿಲ್ಲ ಕಣ್ಣಿಗೆ ಬಿದ್ದೆ ವಯೋ ವೃದ್ಧೆ. ಪಾದಾರವಿಂದಗಳಿಗೆ ಪ್ರಣಾಮಗಳು. ಹಿರಿಯರಿಗೆ ಗೌರವ ಕೊಡುವುದು ನಮ್ಮ ಸಂಸ್ಕಾರ. ಅಮ್ಮ, ನಿಮ್ಮನ್ನು ನೋಡುವಾಗ ನನಗೇನು ಬೇಸರವಾಗುತ್ತಾ ಇದೆ ಅಮ್ಮ. ಬೆನ್ನು ಬಾಗಿದೆ, ತೊಲೆಗೂದಲು ಬಿಳಿಯಾಗಿದೆ, ಚರ್ಮಗಳು ಎಲುಬಿನಿಂದ ಬೇರ್ಪಡುವ ಸ್ಥಿತಿಯಲ್ಲಿದೆ. ಒಂದು ಕೈಯಲ್ಲಿ ಊರುಗೋಲು, ಒಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ. ಅಮ್ಮ, ನೀವು ಎಲ್ಲಿಗೆ ಹೊರಟಿದ್ದೀರಿ ಅಮ್ಮ? ಹೇಳುವಿರಾ? ಏನು ಅಂತ ಹೇಳು. ಅಸುರೇಂದ್ರ ಲಾಲಿಸೈಗೆ ಹಿಂದೆ ನಿಂತಯ ತಾಯ ಬಸೂರ್ಯ ಬಂದಾಗಲು ಹಿಂದೆ ನಿಂತಯ ತಾಯ ಬಸೂರ್ಯ ಬಂದಾಗಲು ಯಶವ ಬೋಲೆಯ ಇತ್ತು ಸಾಗಿದೆ ನಿನಗೆ ಯಶವ ಬೋಲೆಯ ಹಾಲಿತ್ತು ಸಾಕಿದೆ ನಾನು. ಖುಷಿಯಲ್ಲ ಇದು ಖುಷಿಯಲ್ಲ, ಖುಷಿಯಲ್ಲ ನಿನ್ನಾಡೆದಿಡವು ಅಸುರೇಂದ್ರ. ಲಾಲಿಸು ಲಾಲಿಸು ಅಯ್ಯೋ ಅಮ್ಮ, ಏನು ಅಂತ ಹೇಳಲಿ? ಏನಾಯ್ತಮ್ಮ ನಿಮ್ಗೆ? ಏನಾಯ್ತು ಹೇಳಿದಲ್ಲಿ. ನನಗೂ ಒಬ್ಬ ಮಗ ಇದ್ದ. ಹೀಗೆ ದಾರಿಯಲ್ಲಿ ಒಂದು ದಿನ ಹೋಗುತ್ತಿರುವಾಗ ಒಂದು ಪುಟ್ಟ ಬಾಲು ಸಿಕ್ಕಿತು. ಹೌದೇ ಅಮ್ಮ? ಹೌದು ಮಗು. ಈಗ ಎಲ್ಲಿದ್ದಾನಮ್ಮವ? ಅದರಲ್ಲೂ ಅದು ಗಂಡು ಮಗುವಾಗಿತ್ತು. ಊರಿನವರಲ್ಲಿ ಎಲ್ಲರಲ್ಲಿ ಕೇಳಿದೆ ಯಾರ ಮಗು ಯಾರ ಮಗು ಎಂದು. ಆದರೆ ಯಾರೂ ಕೂಡ ಹತ್ತಿರ ಬರಲಿಲ್ಲ. ಹೌದೇ ಅಮ್ಮ? ನನಗೂ ಯಾರು ಗತಿ ಇರಲಿಲ್ಲ. ನಾನೇ ಕರೆದುಕೊಂಡು ಹೋಗಿ ಸಾಕಿ ಬೆಳೆಸಿದೆ ಮಗನೇ. ಆದರೆ ನನ್ನಿಂದ ದೂರವಾದವನು ಈಗ ನನ್ನ ಜೊತೆಗೆ ಇಲ್ಲ ಮಗನೇ, ಅವನು ಇಲ್ಲ. ಅಮ್ಮ, ನಿಮಗೆ ಮಕ್ಕಳಿದ್ದು ಈ ಸ್ಥಿತಿಯೇ ಅಮ್ಮ. ಈಗ ಎಲ್ಲಿದ್ದಾನಮ್ಮವ? ಎಲ್ಲಿದ್ದಾನೆ? ಎಲ್ಲಿ ಎಲ್ಲಿ ಯಾಕೆ ಮಗನೇ? ನನ್ನ ಕಣ್ಣ ಮುಂದೆ ಇದ್ದಾನೆ. ಕಣ್ಣ ಮುಂದೆ? ಹೌದು ಮಗನೇ. ಅಮ್ಮ, ಹಾಗಿದ್ರೆ ನಿಮ್ಮ ಮಗನೇ ನಾನು.
ಹೌದು ಮಗ, ನೀನು ನನ್ನ ಅಮ್ಮ ಆಗಿದ್ರೆ ಹೌದು. ಅಮ್ಮ ಸಾಕಿ ಬೆಳೆಸಿದಂತ ನೀನು ನನ್ನಿಂದ ಯಾಕೆ ದೂರವಾದಮ್ಮ? ಹೇಳಮ್ಮ, ಹೇಳು ಮಗನೇ, ಹ, ನಿನ್ನನ್ನು ನೋಡಲೆಂದು ಬಂದರೆ ನನಗೆ ಅವಕಾಶ ಸಿಗಲಿಲ್ಲ ಮಗನೇ. ಏನಾಯ್ತಮ್ಮ? ಅದಕ್ಕಾಗಿ ನಾನೇ ನಿನ್ನಿಂದ ದೂರನಿದ್ದೆ ಮಗನೇ. ಹ, ಅಮ್ಮ ನೀವು ದುಃಖಿಸಬೇಡಿ ಅಮ್ಮ, ದುಃಖಿಸಬೇಡಿ. ನಿಮಗೆ ಏನು ಬೇಕು, ಎಷ್ಟು ಬೇಕು ನನ್ನಲ್ಲಿ ಕೇಳಿ, ನಾನು ಕೊಡುತ್ತೇನೆ ಅಮ್ಮ. ಆದ್ರೆ ಅಮ್ಮ ನನ್ನಿಂದ ದೂರವಾಗಬಾರ್ದಮ್ಮ, ದೂರವಾಗಬಾರ್ದು ನೀವು. ಅಯ್ಯೋ ಮಗನೇ, ಅನ್ನವಿಲ್ಲದೆ 3 ದಿನಗಳಾಯಿತು. ಹೌದೇ? ಅನ್ನವಿಲ್ಲದೆ 3 ದಿನಗಳಾಯಿತು. ಕಂದ ನಾ ಉಣ್ಣುವಾಸೆಯಲ್ಲಿ ಬಲ್ದೆ, ಉಣ್ಣುವಾಸೆಯಲ್ಲಿ ನಾ ಬಲ್ದೆ. ತಿನ್ನಲಿಲ್ಲದೆ ನಿನ್ನ ರಾಜ್ಯಗಳು ಪಡೆದರೆ, ತಿನ್ನಲಿಲ್ಲದೆ ನಿನ್ನ ರಾಜ್ಯಗಳು ಮಾಡಿದರೆ, ನಿನಗೆ ಉನ್ನತ ಅಪಕೀರ್ತಿ ಬದುಕು. ಅನ್ನವಿಲ್ಲದೆ 3 ದಿನಗಳಾಯಿತು. ಕಂದ ಮಗನೇ, ಮಗನೇ, ಅಮ್ಮ, ನಿನ್ನನ್ನು ಹುಡುಕಿ ಹುಡುಕಿ ಹ, ನೀನು ಸಿಗದಿದ್ದಾಗ ನಿನ್ನ ಬಳಿಗೆ ನಾನೇ ಬಂದೆ ಮಗನೇ. ಹ, ಅನ್ನವಿಲ್ಲದೆ 3 ದಿನವಾಯ್ತು ಮಗ. ಹ, ನಡೆಯುವುದಕ್ಕೆ ಕಾಲುಗಳಲ್ಲಿ ಬಲವಿಲ್ಲದಂತಾಗಿದೆ. ಹ, ಹೀಗೆ ಇದ್ದರೆ ನಾನು ಖಂಡಿತ ಸಾಯುತ್ತೇನೆ ಮಗನೇ. ಹ. ಆದರೆ ನಾನು ಸಾಯುವುದು ನನಗೆ ಬೇಸರವಿಲ್ಲ. ಮತ್ತೆ ನಿನ್ನ ಊರಲ್ಲಿ ನಾನು ಸತ್ತರೆ ನಿನಗೆ ಅಪಕೀರ್ತಿ ಅಲ್ವೇನು? ಅಮ್ಮ, ಅದಕ್ಕಾಗಿ ಏನಾದರೂ ಕೊಡು ಮಗನೇ, ಏನಾದರೂ ಅಮ್ಮ, ಕೊಡು. ನೀವು ದುಃಖಿಸಬೇಡಿ. ಎಂದ ನುಡಿಯ ಕೇಳುತ್ತ ಸುರ, ಎಂದ ಸಂಧ್ಯಾ ಕಾರ್ಯಕರುತ. ಅಮ್ಮ ಅಮ್ಮ ಎಂದ ನುಡಿಯ ಕೇಳುತ್ತ ಸುರ, ಎಂದ ಸಂಧ್ಯಾ ಕಾರ್ಯಕರುತ. ಬಂದೆಯಲ್ಲಿ ಹೋಗು ಎನ್ನ ಮಡದಿ ಇವಳು. ಬಂದೆಯಲ್ಲಿ ಹೋಗು ಎನ್ನ ಮಡದಿ ಇವಳು. ಎಂದ ನುಡಿಯ ಕೇಳುತ್ತ ಸುರ, ಎಂದ ಸಂಧ್ಯಾ ಕಾರ್ಯಕ್ಕೆನುತ. ನಾ ಬಂದೆನಲ್ಲಿ ಹೋಗು ಎನ್ನ ಮಡದಿ ಇವಳು. ಅಮ್ಮ, ಹೋಗಿ ಹೋಗಿ. ಅಮ್ಮ, ಸೋನಿತಾಪುರದ ಅರಸನ ತಾಯಿಗೆ ಈ ಸ್ಥಿತಿ ಬರಬಾರ್ದಮ್ಮ. ಹೋಗಿ ನನ್ನ ಅರಮನೆಗೆ ಹೋಗಿ ಅಮ್ಮ. ಅಲ್ಲಿ ನನ್ನ ಮಡದಿ ರಂಭಾಮಣಿ ಇದ್ದಾಳೆ. ನಿಮಗೆ ಏನು ಬೇಕು, ಎಷ್ಟು ಬೇಕು ಅವಳಲ್ಲಿ ಕೇಳಿ, ಕೊಡುತ್ತಾಳೆ ಅಮ್ಮ. ಹೋಗಿ ಅಮ್ಮ ನೀವು. ಮಗನೇ, ಹೋ ನಿನಗೆ ನನ್ನ ಪರಿಚಯ ಸಿಗಲಿಕ್ಕೆ ಇಷ್ಟು ಹೊತ್ತು ಬೇಕಾಯ್ತು. ಹೋ ಇನ್ನು ನಿನ್ನ ಹೆಂಡತಿ ನನ್ನನ್ನು ಹತ್ತಿರ ಬಿಟ್ಟಾಳ? ಅಮ್ಮ, ನೀವು ಹಾಗೆನ್ನಬೇಡಿ ಅಮ್ಮ. ಅಲ್ಲಿಂದ ನನ್ನನ್ನು ಕೂಗಿ ಕರೆದರೆ ಕೊಡುವುದಕ್ಕೆ ನಾನು ಹೇಳುತ್ತೇನೆ. ಅಮ್ಮ ನೀವು ತೆರಳಿ ಅಮ್ಮ. ಆಯ್ತು ಮಗನೇ, ಬಿಡುತ್ತೇನೆ. ಸರಿ, ಮದುವೆ ಬಳಿಗೆ ಸಾಗುತ್ತೇನೆ. ರಸನಾಗಿ ಗಾರಿಗೆ ರಸದಿ ಪರಮ ಸಾಧಿಪತಿ ಪರಾಯಣೆ. ಆ
ಚಿಂತಾಮಣಿಯೋ ದಾನವ ಕುಲೋದ್ಧಾರಕ ನನ್ನ ಪತಿ. ಅವರನ್ನು ಪತಿಯಾಗಿ ಪಡೆದು ನನ್ನ ಜೀವನವೇ ಸಾರ್ಥಕವಾಗಿದೆ. ಯಾಕೆ ಈ ಮಾತು ಹೇಳಿದೆ? ನನ್ನವರಲ್ಲಿರುವ ಶ್ರೇಷ್ಠತೆಯಿಂದಾಗಿ ಯಾರೂ ಕೂಡ ಅವರ ಮಾತನ್ನು ಮೀರಿ ನಡೆಯುವುದಿಲ್ಲ. ಅಷ್ಟೇ ಅಲ್ಲ, ಬೇಕಾದಂತಹ ಸಂಪತ್ತು ಸೌಭಾಗ್ಯ ನನ್ನ ಪಾಲಿಗಿದೆ. ಇನ್ನೇನು ಬೇಕು ವೈಭವಯುತವಾದ ಜೀವನಕ್ಕೆ? ಆದರೆ ಅದ್ಯಾರು ಬರುತ್ತಿರುವುದು? ಯಾರೇ ನೀನು? ಯಾರಮ್ಮ ನೀರೇ ನೀನು ಅಪ್ಸರೆಯೋ ಅಮರ ನಾರಿ ಏನೆಂಬುದಿನ್ನು ಯಾರಮ್ಮ ಅಮರ ನಾರಿಯೇನೆಂಬುದೆಂದು ಅಮರ ನಾರಿಯೇನೆಂಬುದೆಂದು ಆರು ನಿನ್ನನು ಬೆತ್ತವರು ಯಾರ ಸತಿಯು ನೀನು ಆರು ನಿನ್ನನು ಬೆತ್ತವರು ಯಾರ ಸತಿಯು ನನ್ನ ಕಾರಣ ಬರು ಎನ್ನುವುದು ಮತ್ತವರು ಯಾರಮ್ಮ ನೀರೇ ನೀನು ಅಪ್ಸರೆ ಅಮರ ನಾರಿ ಏನೆಂಬುದಿನ್ನು ಯಾರು ಯಾರೇ ನೀನು? ನೋಡುವುದಕ್ಕೂ ಬಹಳ ಸುಂದರವಾಗಿರುವೆ. ಇಲ್ಲಿಗೆ ಬಂದ ಕಾರಣವೇನು? ನಿನ್ನನ್ನು ನೋಡುವಾಗ ಮನದಲ್ಲಿ ಏನೋ ಹೊಸ ಅನುಭವ ಮೂಡುತ್ತದೆ. ನಿನ್ನ ತಂದೆ ತಾಯಿಗಳಾರು? ನಿನ್ನ ಗಂಡನಾರು? ಇಲ್ಲಿಗೆ ಬಂದ ಕಾರಣವೇನು ತಿಳಿಸುವೆಯಾ? ಅಮ್ಮಮ್ಮ ಜಾಣೆ ನೀನು ಅಮ್ಮಮ್ಮ 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 ಜಾಣೆ ನೀನು ನಿಮ್ಮಯ ತಂಗಿ ಸುಮನಾಂಗಿ ದಾಸಿ ನಾನು ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು ಅಮ್ಮ ಅಮ್ಮ ಅಮ್ಮ
ನಿಮ್ಮ ರಮಣ ಎನ್ನ ಕಳುಗಲ್ಲಿಗೆ ಬಂದೆ ಅಮ್ಮ ಭಾಗೀರಥಿಯೋ ಅಮ್ಮ ಭಾಗೀರಥಿಯೋ ನಿಮ್ಮಯ ತಂಗಿ ಸುಮನಾಂಗಿ ದಾಸಿ ನಾನು ಅಮ್ಮ ಸುಮನಾಂಗಿ ದಾಸಿ ನಾನು ರಮಣ ಎಲ್ಲ ಕಳುಗಲ್ಲಿಗೆ ಬಂದೆ ಅಮ್ಮ ಭಾಗೀರಥಿಯೋ ಅಮ್ಮ ಭಾಗೀರಥಿಯೋ ಅಮ್ಮ ಅಮ್ಮ ನಮಸ್ಕಾರ. ಎಷ್ಟು ಬಾರಿ ನಿನ್ನ ನಮಸ್ಕಾರ. ಏನು ನಿನ್ನ ನಮಸ್ಕಾರದ ಚಮತ್ಕಾರ. ಅಮ್ಮ ನಿಂಗೆ ನನ್ನ ಗುರ್ತು ಸಿಗ್ಲಿಲ್ವೇ? ಯಾರೇ ನೀನು? ನನ್ನ ಮುಖ ನೋಡಿದ ನೆನಪಿಲ್ವೇ? ಇಲ್ವಲ್ಲ. ನನ್ನ ಸ್ವರ ಕೇಳಿದ ನೆನಪಿರ್ಬೇಕು. ನಿನ್ನ ಮುಖದ ಪರಿಚಯವೂ ಇಲ್ಲ, ನಿನ್ನ ಸ್ವರದ ಪರಿಚಯವೂ ಇಲ್ಲ. ಅಮ್ಮ ಸ್ವಲ್ಪ ಸರಿಯಾಗಿ ನೆನಪಿಸಿ. ನೀವು ಸ್ವಲ್ಪ ಹಿಂದೆ ಹೋಗಿ ಅಂತೆ. ಅಮ್ಮ ಅಯ್ಯೋ ಅಮ್ಮ, ನಾನು ಹಿಂದೆ ಹೋಗಿ ಅಂತ ಹೇಳಿದ ಹಾಗಲ್ಲ. ಮತ್ತೆ ಹೇಗೆ? ಜೀವನದ ನೆನಪಿನಲ್ಲಿ ಸ್ವಲ್ಪ ಹಿಂದೆ ಹೋಗಿ ಅಂತ ಹೇಳಿದ್ದು. ಓ ಹಾಗ. ಅಮ್ಮ ನಿಮ್ಗೊಬ್ಳು ತಂಗಿ ಇದ್ಲು. ಹೌದು, ನನ್ನ ತಂಗಿ ಸುಮನಾಂಗಿ. ಸುಮನಾಂಗಿ ಅವಳ ಮದುವೆ ಸಂದರ್ಭ. ಅವಳ ಮದುವೆ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಆ ಸಂದರ್ಭ ಈಗ ಯಾಕೆ? ಹಾ 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 ಅಮ್ಮ, ಅದೇ ಪ್ರಕರಣವನ್ನು ಸ್ವಲ್ಪ ನೆನಪಿಸಿ ಅಂತ ಹೇಳಿದ್ದು. ಅಮ್ಮ ಮದುವೆ ಸಂದರ್ಭದಂದು ನಾನು ಎಣ್ಣೆ ಹಾಕಿದ್ದು, ಜಡೆ ತಲೆ ಕಟ್ಟಿದ್ದು, ಹೂ ಮುಡಿಸಿದ್ದು. ಹಾ ಈಗ ನೆನಪಾಯ್ತು ನೋಡಿ. ಒಮ್ಮೆ ಸುಮ್ಮನಿರೆ, ಆಗ ಒಂದು ಚಿಕ್ಕ ಹುಡುಗಿ ಬಂದು ನನ್ನ ತಲೆ ಕಟ್ಟಿದ್ದು. ಅಮ್ಮ ಆ ಸಣ್ಣ ಹುಡುಗಿ ಯಾರು ಮತ್ತೆ? ನಾನಲ್ವೇ? ನೀನೇ. ನಿನ್ನ ಹೆಸರು ಭಾಗೀರಥಿ. ನೀನೇನೆ ಭಾಗೀರಥಿ. ಪಾರೆ ಹಾ ಗೆಳತಿ ಬಾರೆ ಹಾ ಗೆಳತಿ ಇತ್ತ ಕುಳ್ಳಿರು ಬಾಗ ಬಾರೆ ಗೆಳತಿ ಇತ್ತಂಗ ಗೆಳತಿ
ಸೊಬಗಿನ ನಿದೆ ನೀಡಿದ ಸೊಬಗಿನ ನೀಡೆ ನಿನ್ನನು ನೋಡಿ ಭೂರಿ ದೋಷವ ಅಂದು ನೀಡಿದ ಸೊಬಗಿನ ನೀಡೆ ನಿನ್ನನು ನೋಡಿ ಭೂರಿ ದೋಷವ ಗೆಳತಿ ನೀನೇ ಭಾಗೀರಥಿ? ಹೌದಮ್ಮ, ನಾನೇ. ನನಗೆ ಗುರ್ತವೇ ಸಿಗಲಿಲ್ಲವೇ? ಯಾರು ನೀನು? ನಾನು ಮೋಸ ಹೋದದ್ದು ಇಲ್ಲೇ ನೋಡು. ಆಗ ನೀನು ಇಷ್ಟು ಸಣ್ಣವಳಾಗಿದ್ದಿ, ಈಗ ಬೆಳೆದಿದ್ದಿ. ಆದರೆ ನಾನು ನೋಡು ಮೊದಲಿನ ಹಾಗೆ ಇದ್ದೇನೆ. ಹೌದಮ್ಮ, ಹೆಣ್ಣು ಮಕ್ಕಳ ಬೆಳವಣಿಗೆ ಇಷ್ಟೇ ಅಂತ ಹೇಳಲಿಕ್ಕಾಗ್ತದ? ಪ್ರಾಯ ತುಂಬುವ ಹೊತ್ತಿಗೆ ದೊಡ್ಡಗಿದ್ದವರು ಸಣ್ಣವರಾಗ್ತಾರೆ, ಸಣ್ಣಗಿದ್ದವರು ದಪ್ಪ ಆಗ್ತಾರೆ. ಆದ್ರೆ ಬಿಡಿ ಅಮ್ಮ, ನೀವು ಇದ್ದ ಹಾಗೆ ಇದ್ದೀರಿ. ಅಮ್ಮ, ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಉಂಟು. ಏನೇ ಅದು? ಅಮ್ಮ, ನಾನಿಲ್ಲಿ ದಾರಿಯಲ್ಲಿ ಬರುವಾಗ ಒಂದು ಸದ್ದು ಕೇಳಿಸ್ತಮ್ಮ. ಏನೇ ಅದು ಸದ್ದು? ಏನೇ ಅದು? ಅಮ್ಮ, ಯಾರ ನನ್ನನ್ನು ಕರ್ತದಮ್ಮ. ಒಂದು ಹೆಣ್ಣನ್ನು ಹಾಗೆ ಯಾರಾದ್ರೂ ಕರೀತಾರ? ಯಾರೇ ಅದು? ನಾನು ಕೂಡ ಅದೇ ಯೋಚಿಸುದಮ್ಮ. ಈ ಊರಲ್ಲಿ ನನ್ನ ಪರಿಚಯದವರು ಯಾರಿದ್ದಾರೆ ಅಂತ ಹೇಳಿ ಹಾಗೆ ಮುಂದುವರಿದೆ. ಮತ್ತೊಮ್ಮೆ ಸದ್ದು ಕೇಳಿಸಿತು. ಹೇಗೆ? ಆದ್ರೆ ಮತ್ತೆ ಕರೆಯುವ ಕ್ರಮವೇ ಬೇರೆ. ಹೇಗೆ ಅದು? ಇಲ್ಲ ಶಿವನೇ, ನಮ್ಮ ಊರಲ್ಲಿ ಒಂದು ಹೆಣ್ಣನ್ನು ಹಾಗೆ ಕರೆಯುವವರಿದ್ದಾರ. ಯಾರು ಅಂತ ಬೇಗ ಹೇಳು ಭಾಗೀರಥಿ. ಅಮ್ಮ, ನಿಮ್ಗೆ ಸಿಟ್ಟು ಬಂತ? ಮತ್ತೆ ಬರದೆ? ನಂಗೂ ಸಿಟ್ಟು ಬಂತಮ್ಮ. ಯಾರು ಅಂತ ಹೇಳಿ ಹಿಂದೆ ತಿರುಗಿ ನೋಡಿದೆ. ಅಮ್ಮ, ಮತ್ತೆ ಕರೆಯುವ ಕ್ರಮವೇ ಬೇರೆ. ಹೇಗೆ ಅದು? ಅಯ್ಯೋ, ಯಾರು ಅಂತ ಹೇಳು ಭಾಗೀರಥಿ. ಅವರಿಗೆ ನನ್ನ ಗಂಡನಲ್ಲಿ ಹೇಳಿ ತಕ್ಕ ಶಾಸ್ತಿ ಮಾಡಿಸ್ಲಿಕ್ಕುಂಟು. ಅವರ ಎಡೆಮುಡಿ ಕಟ್ಲಿಕ್ಕುಂಟು. ಅಮ್ಮ ಅಮ್ಮ ಅಮ್ಮ, ಅವಸರಿಸಬೇಡಿ. ನಾನು ಕೂಡ ಯಾರು ಅಂತ ಹೇಳಿ ಹಿಂದೆ ತಿರುಗಿ ನೋಡಿದೆ ಅಮ್ಮ. ಯಾರು ಅದು? ಮತ್ತೆ ಯಾರು? ಯಾರು? ನಿಮ್ಮ ಯಜಮಾನ್ರಲ್ವೇ? ಯಾರು? ನಿಮ್ಮ ಯಜಮಾನ್ರು. ಏನ್ ಅನ್ಕೊಂಡಿದ್ದೀಯ ನೀನು? ನನ್ನ ಯಜಮಾನ್ರು ನೀನನ್ನು ಹಾಗೆ ಕರೆದ್ರ? ನೀನು ಸರಿಯಾಗಿ ಗಮನಿಸಿದ್ಯಾ? ಹೌದಮ್ಮ, ನಿಮ್ಮ ಯಜಮಾನ್ರೇ. ಅಮ್ಮ, ಕರ್ತವರು ಒಂದು ಕೆಲಸ ಹೇಳಿದೆ. ಕುಂವರನ ಚಕ್ರವಾ ಚಕ್ರ ಪೂಜಿಸುತ್ತೀಗ ಪೂಜಿಸ ಅಮ್ಮ ಚಕ್ರವಾ ಪೂಜಿಸ
ಪೂಜೆ ದೇವರು ಕೊಟ್ಟದ್ದು ಏನೋ ಹೇಳಿದ್ರಮ್ಮ. ದೇವರು ಕೊಟ್ಟ ಚಕ್ರ, ಅದಕ್ಕೆ 3 ಹೊತ್ತು ಪೂಜೆ ಆಗ್ಬೇಕು. ಅದೀಗ ನಿನಗ್ಯಾಕೆ? ಅಮ್ಮ ಅದನ್ನೇ ತರ್ಲಿಕ್ಕೆ ಹೇಳಿದ್ರ ಮೇಲಿಟ್ಟು ಕೊಡಿ ಅಮ್ಮ, ಕೊಡಿ. ಮುಚ್ಚೆ ಬಾಯಿ. ತರುವೆ ನೀಯೇನವಲ್ಲೆ ಪೂಜಿತ ವೃಕ್ಷ ಪರಮ ಚಕ್ರವ ಕೊಡಲಲ್ಲೆ ನಿನದು ಪೂಜೆ ಮಾಡಿಲ್ಲಿ ಬರುದ ಕೊಂಡೊಯ್ಯಲಿ ಅವನಾನೇ ನಿನಗೆ ಹೋಗೋ. ಮುಚ್ಚೆ ಬಾಯಿ. ಚಕ್ರ ಬೇಕಂತೆ. ಚಕ್ರ ಅದೇನು ಆಟದ ವಸ್ತು ಎಂದು ತಿಳಿದೆಯಾ? ಚಕ್ರವನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಹೇಳು ಇಲ್ಲಿಂದ. ಅಮ್ಮ ಯಜಮಾನ್ರು ಹೇಳಿದ್ರಮ್ಮ, ಹೊತ್ತು ಮಧ್ಯಾಹ್ನವಾಗಿದೆ, ಚಕ್ರಕ್ಕೆ ಮಧ್ಯಾಹ್ನದ ಪೂಜೆ ಆಗ್ಬೇಕು, ನೀನು ಹೋಗಿ ರಂಭಾಮಣಿಯಲ್ಲಿ ಕೇಳು, ಅವಳು ಚಕ್ರ ಕೊಡ್ತಾಳೆ ಅಂತ ಹೇಳಿದ್ರು. ಎಲ್ಲಿಂಟಮ್ಮ ಚಕ್ರ ಕೊಡಿ? ಚಕ್ರವನ್ನು ಕೊಡಲಿಕ್ಕೆ ಆಗುವುದೇ ಇಲ್ಲ. ನಂಗೆ ಗೊತ್ತಾಯ್ತು ಇದು ಹೀಗೆ ಆಗ್ತದೆ ಅಂತ ಹೇಳಿ. ಅದಕ್ಕೆ ನಾನು ಯಜಮಾನ್ರ ಹತ್ರ ಹೇಳಿದೆ, ಅಮ್ಮ ದೇವರು ಕೊಟ್ಟ ಚಕ್ರ ಅಮ್ಮ ಕೊಡ್ತಾರ ಅಂತ ಹೇಳಿ. ಅದಕ್ಕೆ ಅವರು ಹೇಳಿದ್ರು, ನಾನು ಇಲ್ಲೇ ಹತ್ತಿರದಲ್ಲಿರ್ತೇನೆ, ನನ್ನನ್ನು ಕೂಗಿ ಕರೆ, ನಾನು ರಂಭಾಮಣಿಯಲ್ಲಿ ಚಕ್ರ ಕೊಡುವುದಕ್ಕೆ ಹೇಳ್ತೇನೆ ಅಂತ ಹೇಳಿದ್ರು. ಏನು? ಇಲ್ಲಿಂದ ನೀನು ಕೂಗಿ ಕರೆಯುವುದಾ? ಹೌದಮ್ಮ. ನೀನು ಕರೆಯುವುದು, ಅವರು ಹೇಳುವುದು, ಇದೆಲ್ಲ ಆಗ್ಲಿಕ್ಕಿಲ್ಲ ಭಾಗೀರಥಿ. ನಡೆ ಇಲ್ಲಿಂದ. ಇಲ್ಲಮ್ಮ, ನಾನು ಕೂಗಿ ಕರಿತೇನೆ ಒಮ್ಮೆ. ಕರೆದು ನೋಡು. ಯಜಮಾನ್ರೇ, ನೀವು ಹೇಳಿದ್ದನ್ನು ನಾನು ಇಲ್ಲಿ ಬಂದು ಕೇಳಿದಾಗ ಅಮ್ಮವರು ಕೊಡ್ತಾ ಇಲ್ಲ. ಹೇಳಿದ್ರ ನನ್ನ ಯಜಮಾನ್ರು. ಭಾಗೀರಥಿ, ಹೋಗು ಇಲ್ಲಿಂದ. ಅಮ್ಮ ಈಗ ಯಜಮಾನ್ರು ನೀರಿಗೆ ಮುಳುಗಿರ್ಬೇಕು, ಹಾಗೆ ಅವರಿಗೆ ಕೇಳಿಸ್ಲಿಲ್ಲ. ಅಮ್ಮ ನಾನು ಇನ್ನೊಮ್ಮೆ ಕರಿತೇನೆ, ಪ್ರಯತ್ನಿಸು. ಓ ಯಜಮಾನ್ರೇ, ನೀವು ಹೇಳಿದ್ದನ್ನು ನಾನು ಇಲ್ಲಿ ಬಂದು ಕೇಳಿದಾಗ ಅಮ್ಮವರು ಕೊಡ್ತಾ ಇಲ್ಲ. ಹೇಳಿದ್ರ ಅವರ ಕಿವಿಗೆ ನೀರು ಹೊಕ್ಕಿರ್ಬೇಕಲ್ಲ. ಸರಿ, ಸತ್ಯ ಹೇಳಿದ್ರಮ್ಮ. ಹಾ. ಹೌದು, ಈಗ ಅವರ ಕಿವಿಗೆ ನೀರು ಹೊಕ್ಕಿರ್ಬೇಕು, ಹಾಗೆ ಅವರಿಗೆ ಕೇಳಿಸ್ತಿಲ್ಲ. ಅಮ್ಮ ಇನ್ನೊಮ್ಮೆ. ಕರಿ. ಓ ಯಜಮಾನ್ರೇ, ನೀವು ಹೇಳಿದ್ದನ್ನು ನಾನು ಇಲ್ಲಿ ಬಂದು ಕೇಳಿದಾಗ ಅಮ್ಮವರು ಕೊಡ್ತಾ ಇಲ್ಲ. ಅವಳು ಕೇಳಿದ್ದನ್ನು ಕೊಟ್ಟು ಬಿಡು, ಕೊಟ್ಟು ಬಿಡು, ಕೊಟ್ಟು ಬಿಡು. ಅಮ್ಮ ಆಯ್ತು ಸ್ವಾಮಿ. ತರಳೆ ಬೇಸರಗೊಳ್ಳಬೇಡ ಎಂದೊರೆದು ಚಕ್ರವ ಇತ್ತಳ ಬಾಲೆಯ ಭಾಗೀರಥಿ, ಜಾಗರೂಕತೆ. ಬೇಸರಗೊಳ್ಳಬೇಡ ಚಕ್ರವರಿದ್ದಳು ಭಾಗೀರಥಿ, ಅಮ್ಮ ದೇವರು ಕೊಟ್ಟ ಚಕ್ರ. ಜಾಗರೂಕತೆ. ಎಲ್ಲಿ ತಲುಪಿಸ್ಬೇಕು ಅಲ್ಲೇ ತಲುಪಿಸು. ಅಮ್ಮ ಚಿಂತಿಸ್ಬೇಡಿ, ಈ ಚಕ್ರ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಸ್ತೇನೆ. ಜಾಗರೂಕತೆ. ಆಯ್ತಮ್ಮ. ದೇವರು ಕೊಟ್ಟ ಚಕ್ರ. ಹೇಗೆ? ಚಕ್ರ ನನ್ನ ಕೈವಶವಾಗಿದೆ, ನಾನು ಯಾರು ಏನು ಎನ್ನುವ ವಿಚಾರ ಅವರಿಗೆ ತಿಳಿಲಿಲ್ಲ. ಈ ಚಕ್ರ ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ತಲುಪಿಸ್ತೇನೆ. ಸ್ನಾನಾದಿಗಳನ್ನು ಮುಗಿಸಿ ಹೊರಮನೆಯನ್ನು ಸೇರಿ ಪೂಜಾ ಗೃಹವನ್ನು ಪ್ರವೇಶ ಮಾಡಿ ಆರಾಧ್ಯ ಮೂರ್ತಿಯಾದಂತ ಪರಮೇಶ್ವರನನ್ನು ಪೂಜಿಸಿ ಹತ್ತಿರದಲ್ಲೇ ಇದ್ದ ಚಕ್ರವನ್ನು ಪೂಜಿಸುವುದಕ್ಕೆ ಮುಂದಾದರೆ ಚಕ್ರ ಕಾಣಿಸುತ್ತಾ ಇಲ್ಲ. ಪೂಜಾ ಸಾಹಿತ್ಯಗಳಲ್ಲಿ ಸಿದ್ಧಳಾಗುವವಳನ್ನು ಮಾಡಿದ ರಂಭಾಮಣಿಯೂ ಕಾಣುತ್ತಾ ಇಲ್ಲ. ಎಲ್ಲಿದ್ದಾಳೆ ಇವಳು? ರಂಭಾಮಣಿಯೇ, ರಂಭಾಮಣಿ ಎಲ್ಲಿದ್ದಿ? ಸ್ವಾಮಿ ಕರೀತೀರಾ? ರಂಭಾಮಣಿ, ಏನು ಸ್ವಾಮಿ? ಚಕ್ರದೊಂದಿಗೆ ಎಂದಿನಂತೆ ಪೂಜೆಗೆ ಸಿದ್ಧಳಾಗುವವಳು ನೀನು. ಈಗ ನೋಡುವಾಗ ಚಕ್ರ ಕಾಣಿಸುತ್ತಾ ಇಲ್ಲ. ಎಲ್ಲಿಗೆ ನನ್ನ ಚಕ್ರ? ಕೊಡುಗೆಗೆ ಬೇಡ. ಪೂಜೆ ರಮಣ ನಿಲಯ ಅತಿಯೋಗದಿ ರಮಣಿ ಭಾಗೀರಥಿಯೊಳಗಿದ್ದನು ರಮಣಿ ಭಾಗೀರಥಿಯೊಳಿದ್ದನು
ಸ್ಥಾನಕ್ಕೆ. ಹೌದು, ಯಾರು ನನ್ನ ಸಾಕು ಸಿಕ್ಕಿದ್ರು? ತಾಯಿ ಸಿಕ್ಕಿದ್ಲು. ವಯಸ್ಸು ಉಣ್ಣುವುದಕ್ಕೆ ಅನ್ನ ಇಲ್ಲ ಎಂಬುದಾಗಿ ಹೇಳಿದ್ರು. ನೇರವಾಗಿ ನನ್ನ ಅರಮನೆಗೆ ಹೋಗಿ ಎಂದು ಹೇಳಿದೆ. ವಯಸ್ಸು ಎಷ್ಟಾಗಿರಬೇಕು ಸ್ವಾಮಿ? ಅವರಿಗೆ ಒಂದು 70 ಆಗಿರ್ಬೋದು. 70 ವಯಸ್ಸಿನವರೇ? ಹೋ, ಅಂತವರು ಇಲ್ಲಿಗೆ ಯಾರು ಬರಲಿಲ್ಲ. 16ರ ಪ್ರಾಯದ ಭಾಗೀರಥಿ ಎನ್ನುವ ಹುಡುಗಿ ಬಂದಿದ್ಲು. ಹೋ, ಬಂದವಳೆ ಪೂಜಾಗೃಹದಲ್ಲಿರುವ ಚಕ್ರವನ್ನು ಕೇಳಿದ್ಲು ಸ್ವಾಮಿ. ನೀನು ಏನು ಮಾಡಿದೆ? ಕೊಡಲಿಕ್ಕೆ ಆಗುವುದಿಲ್ಲವೆಂದು ಹೇಳಿದೆ ಸ್ವಾಮಿ. ಒಳ್ಳೆಯ ವಿಚಾರ ಇದು. ಹೇಗಿದ್ರು ನೀನು ನನ್ನ ಮಡದಿ ಅಲ್ಲವೇ? ತಾಳಿ ಸ್ವಾಮಿ ತಾಳಿ. ಏನಾಯ್ತು? ಆಗ ಅವಳು ನಿಮ್ಮ ಗಂಡ ಹೇಳಿದ್ರೆ ಕೊಡ್ತೀರಾ ಅಂತ ಕೇಳಿದ್ಲು ಸ್ವಾಮಿ. ನೀನು ಕೊಟ್ಟಿಯಾ? ಅವಳು ನಿಮ್ಮನ್ನೇ ಕರೆದಳಲ್ಲ. ಹೋ, ಕರೆದವಳಲ್ಲಿ ನೀವು ಅವಳು ಕೇಳಿದನ್ನು ಕೊಟ್ಟು ಬಿಡಿ ಎಂದಿರಲ್ಲ. ಈಗ ನೀನು ಏನು ಮಾಡಿದೆ? ಚಕ್ರವನ್ನು ಕೊಟ್ಟೆ ಸ್ವಾಮಿ. ಅಮ್ಮನ ಮಡಿ. ಹೋಗಿರಲ್ಲವನಿಡು ಎಂದಡ. ಉಣ್ಣುವುದಕ್ಕೆ ಅನ್ನ ಇಲ್ಲ ಎಂಬುದಾಗಿ ನಿನ್ನಲ್ಲಿ ಕೊಡುವುದಕ್ಕೆ ಹೇಳಿದೆ. ನೀನು ಯಾವುದನ್ನು ಕೊಟ್ಟೆ? ನೀನು ಚಕ್ರವನ್ನು ಕೊಟ್ಟದ್ದಲ್ಲ, ನೀನು ನಿನ್ನ ಮಾಂಗಲ್ಯವನ್ನೇ ಕಿತ್ತುಕೊಟ್ಟೆ. ಏನು ಕೆಲಸ ಮಾಡಿದೆ ರಂಭಾವತಿ? ತಪ್ಪನು ಗೈಯಲಿಲ್ಲ ಇನಿಯ ತಪ್ಪನ್ನ ಗೈಯಲಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ಪುರಾರಿಯ ಪದ ಸಾಕ್ಷ್ಯ ತೇಳುವೆ. ಮುಪ್ಪುರಾರಿಯ ಪದ ಸಾಕ್ಷಿಯ ತೇಳುವೆ. ಸುರರುಡೆಯನ ಮಾಯೆ ಇದು ಸುರರುಡೆಯನ ಮಾಯೆ. ಇದು ಸುರರುಡೆಯನ ಮಾಯೆ. ತಪ್ಪದು ಗೈಯಲಿಲ್ಲ ಕಾದ. ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ. ಇದು ನನ್ನದೇ ತಪ್ಪು. ನಿಮ್ಮ ಮಾತಿನ ಅರ್ಥವೇನೆಂದು ತಿಳಿಯದೆ ನಾನು ಆಕೆಗೆ ಚಕ್ರವನ್ನು ಕೊಟ್ಟೆ. ಏನು? ಚಕ್ರವನ್ನು ಕೊಟ್ಟೆ? ಅದು ನಿಮ್ಮ ಅನುಮತಿ ಇಲ್ಲದೆ ನಾನು ಚಕ್ರವನ್ನು ಕೊಟ್ಟೆ. ಇಲ್ಲ ಸ್ವಾಮಿ, ನಾನಿನ್ನು ಬದುಕುವುದಿಲ್ಲ. ನಿಮ್ಮ ಕೈಯಾರೆ ಕೊಂದು ಬಿಡಿ ಸ್ವಾಮಿ, ಕೊಂದು ಬಿಡಿ. ಅಮ್ಮಮಣಿ, ನೀನು ದುಃಖಿಸಬೇಡ. ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಮುಟ್ಟಿದೆಲ್ಲವ ಚಿನ್ನವಾಗುವುದಕ್ಕೆ ಆರಂಭವಾಯಿತು. ಆದರೆ ಯಾಕೆ ಈ ರೀತಿ ಆಯಿತು ಎಂದು ಯೋಚಿಸುವಾಗ ಏನೆಂಬುದೇ ತಿಳಿಯುತ್ತಿಲ್ಲವಲ್ಲ ಸ್ವಾಮಿ, ಹೋ, ಇದು ತಿಳಿಯಿತು ಸ್ವಾಮಿ. ಏನು? ಇದು ಅಸುರರ ಮಾಯೆ. ದೇವತೆಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ಚಕ್ರವನ್ನು ಪಡೆದ ಹೆಣ್ಣು ಹೆಚ್ಚು ದೂರ ಹೋಗ್ಲಿಕ್ಕಿಲ್ಲ. ಇಲ್ಲಿಯೇ ಎಲ್ಲಿಯಾದರೂ ಹತ್ತಿರದಲ್ಲಿ ಇರಬಹುದು. ಚಕ್ರವನ್ನು ಮರಳಿ ತರುತ್ತೇನೆ. ಹಾಗೆ ಆಗಲಿ. ಚಕ್ರವನ್ನು ಪಡೆಯುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನೆ.
ಪಾಪಿ ಬಾಯ ಕಳಿಸ್ತಾನೆ. ಹೇಳ ಇದು ಕಟ್ಟಿಗೆ ಕಟ್ಟಿಗೆ ಅತ್ತಿಯೇ, ಇಟ್ಟಿಗೆ ಅತ್ತಿಯೇ, ಮತ್ತೆ ಕನಕ್ ಓಯ್, ಸೌದೆ ಈ ಜನ ಒಂಜಿ ಎಂಚಿನ ಪಾತೆರ್ನಿ ಪಕ್ಕಡೆ ಸೌತೆತ್ತು ಕರ್ಕೊಂಬಿಡ ಕಣ್ಣಕ್ಕಿಯೇ ಓಯ್, ಕ್ರಾಸ್ತ ಕಾಸ್ತನೆ ಬಕ್ಕ ಧರ್ಮ ಹೋಗೋರ್ರೆ ಏರಿ ಕಾಸ್ದವು ಓಯ್, ಅಧಿಕ ಪ್ರಸಂಗ ಮಾತಾಡಬೇಡ. ಆ? ಇದನ್ನು ಎಲ್ಲಿಂದ ತಂದೆ? ಬಕ್ಕ ಒಲ್ತು ಕಣೆ ರಾಪು ನನ್ನ ಹೇ, ಕಾಡಿಡ್ದತೆ ಎಲ್ಲಿ ಕೊಂಡು ಹೋಗುತ್ತಾ ಇದ್ದಿ? ಬಕ್ಕ ದಾದ ಮಲ್ಪ ರಾಪುಂಡು ಮತ್ತೊಂದು ಮಾರದೆ ತಂದ್ಕೊಂದುಲ್ಲ ಹೌದೇನು? ಇದನ್ನು ಪಡ್ಕೊಳ್ಳೋರು ಇದ್ದಾರ? ದಾನ ಹೆಜ್ಜಂದೆ ಎಂಚಿನ ಬೇಡಿಕೆ ಉಂಡು ಗೊತ್ತಂಡಿ. ಹೌದಾ? ಗಂಜಿ ಬೇಪ ರಾಪುಂಡು. ಹ. ಏ ಪಾಪಿ, ಗಂಜಿಯನ್ನು ಯಾದರೂ ಬೇಯಿಸ್ತಾರೇನೋ? ಅತ್ತೆ ಈರ್ನ ಅಕ್ಕಿಯನ್ನಾದರೂ ಬೇಯಿಸುವುದುಂಟು. ಅತ್ತೆ ಈರ್ನ ಪೆದಂಬುದ ಅಲವರ್ಚಿ ಗಂಜಿನ ಬೇಪ ರಾಪುಜಿಂದ ಹೆಂಗೊತ್ತುಜ ಹ. ಒಂಜಿ ಪಾತರಗ ಪಂಡಿನಿ ಅನು ಮಾತಿಗೊಂದು ಮಾತು, ಚಕ್ಕುಳಿಗೊಂದು ತೂತು, ಊಟಕ್ಕೊಂದು ಮೊಸರು. ಮಾತಿಗೊಂದು ಕೊಸರು. ಹ, ಹಾ ಅಂಚ ಪಂಡಿನಿ ಅನು ಹ. ನೆಟ್ಟಿ ಏತು ಪ್ರಯೋಜನ ಉಂಡು ಗೊತ್ತಂಡಿ. ಏನು? ಗಂಜಿ ಬೇಪ ರಾಪುಂಡು, ಹ, ಅಡಿಗೆ ಮನ್ಪ ರಾಪುಂಡು, ಹ. ಲಾಸ್ಟ್ಗೆ ಕನಕ್ ಒರಿಂಡ ಹ. ಈರ್ನ ಪುನಃ ಬೊತ್ತ ಅರ್ಲಾಪುಂಡು. ಏಯ್, ನಮ್ಮನ್ನೆಲ್ಲ ಇಂಥ ಕಟ್ಟಿಗೆಯಲ್ಲಿ ಸುಡುವುದಿಲ್ಲ. ಅಕ್ಕ ಏನಿದ್ರು ಗಂಧದ ಕಟ್ಟಿಗೆ. ಓ ನಿಕ್ಕಲ ಪುನಃ ಆತ್ಲ ವಾಸನೆನಾ. ಏಯ್, ಅಧಿಕ ಪ್ರಸಂಗ ಮಾತಾಡಬೇಡ. ನಾವು ಎಲ್ಲ ಜೀವನದಲ್ಲಿ ಎಲ್ಲರಿಗೂ ಪರಿಮಳವನ್ನೇ ಕೊಟ್ಟವರು. ಓಹೋ ಅಂಚ. ಹಾ 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 ಹೌದೇನು? ಹಾ? ನಿನಗೆ ಮದುವೆ ಆಗಿದೆಯಾ? ಮದ್ಮೆ ಆತಂಡಿ. ಹೌದಾ? ಹಾ, ಮದ್ವೆ ಆಯ್ತು. ಮಕ್ಕಳಿದ್ದಾರ? ಹಾ ಒರಿಯಲ್ಲೇ ಮಗೆ ಏನ್ ಮಾಡ್ತಾನವ? ಆಯ್ನಿ ಆನೆ ಸಾಲೆಗೆ ಕಡಪೈನಿ ಹ, ಆಂಡ ಈ ಮಗೆ ಸಾಲೆಗೆ ಪೋಯರ್ನೆ ಇಜ್ಜಿ ಹೌದಾ? ಆ ಬೀಜದ ಮರ ತಡಿಟು ಕುಲೋನ್ನಿ ಹ, ಅಂಚ ಇತ್ತಾನೆ ಇಲ್ಲಡೆ ಕುಲ್ಲದೆ ಅವ ಏನು ಮನೆಯಲ್ಲಿ ಕುಳಿತು ಏನು ಮಾಡ್ತಾನವ? ಇಲ್ಲಡೆ ಕುಲ್ದು ಬದನೆ ಬದಾನೆ? ಅವೇ ಬದನೆ. ಏಯ್, ಭಜನೆ ಹಾ 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 ಅವೇ ಅವೇ ಬಾರಿ ಲೈಕ್ ಮನ್ಪೆ ಭಜನೆ. ಹೇಳೊಮ್ಮೆ ನೋಡು. ಹಾ ಪರಡಾನಿ ಹೇಳು. ಪನ್ಕ ಎಲ್ಲಿರುವೆ ತಂದೆ ಪಾರೋ ಓ ಮಾರುತಿ, ಎಲ್ಲಿರುವೆ ತಂದೆ ಪಾರೋ, ಅಂಚಿ ಇಂಚೆ ತೂಪುತಿ ಕಾಡಿನೊಳಗೆ ಪೋಪುತಿ, ಅಂಚಿ ಇಂಚೆ ತೂಪುತಿ ಕಾಡಿನೊಳಗೆ ಪೋಪುತಿ, ಒಂಜಿ ಕಟ್ಟ ಕನಕ ತಂತು ಮಾರುತಿ ಮಾರುತಿ, ಎಲ್ಲಿರುವೆ ತಂದೆ ಪಾರೋ ಏ ಮಾರುತಿ ಎಲ್ಲಿರುವೆ. ಏನು ಇದು? ಏನು ಬದನೆ ಅವ ನಿನ್ನನ್ನು ಮಂಗ ಎಂಬುದಾಗಿ ಹೇಳಿದ್ದು. ಹ? ಅವ ಹೇಳಿದ್ದು ಹೇಗೆ ಗೊತ್ತುಂಟಾ? ಅವೆಂಚ ಎಲ್ಲಿರುವೆ ತಂದೆ ಬಾರೋ ಓ ಮಂಗನೇ, ಎಲ್ಲಿರುವೆ ತಂದೆ ಬಾರೋ. ಈಗ ಇಲ್ಲಿ ಬೈಚ ಬಾ. ಓ ಮಗ್ಗ ಮಾರುತಿ ಅಂದ್ರೆ ಒಂದರ್ಥದಲ್ಲಿ ಏನು ಗೊತ್ತುಂಟ ನಿಂಗೆ? ಒಂದರ್ಥದಲ್ಲಿ ಹನುಮಂತ, ಇನ್ನೊಂದರ್ಥದಲ್ಲಿ ಮಂಗ. ಅವ ನಿನ್ನನ್ನು ಮಂಗ ಮಾಡಿದ್ದಾನೆ. ಓ ಈ ಮಗ್ಗ ಈ ನನ್ನ ಕಲ್ವೆ ಮಲ್ತೀನಿ ಅತ್ತ ಇತ್ತೆ. ಯಾರು ನಿನ್ನನ್ನು ಮಂಗ ಮಾಡಿದ್ದು? ಅತ್ತೆ ಅವ ಯಾನ್ ಪಂಡಿನಿ. ಹಾಗೆ. ಹಾ ಏಯ್, ಅವನ ಹೆಸರೇನು? ಎನ್ನ ಮಗೆ ಈರೆ, ಎನ್ನ ಮಗೆ ಈರೆ, ಏಯ್, ಅವನ ಹೆಸರೇನೆಂಬುದಾಗಿ ನಿನ್ನನ್ನು ಕೇಳಿದ್ದು. ಎನ್ನ ಮಗೆ ಈರೆ. ನಿನಗೆ ಏನಾಗಿದೆ? ನಿನಗೆ ಈಗ ಪೆಟ್ಟು ಪೆಟ್ಟು ಅಕ್ಕೆ ಮತ್ತೆ ಎನ್ನ ಮಗೆ ಈರೆ ಎಂದು. ಹ, ಅಧಿಕ ಪ್ರಸಂಗ ಮಾತಾಡ್ತೀನಿ. ಮಾತಾಡು. ಅವು ಎನ್ನ ಮಗೆ ಈರಪ್ಪೆ ಬಂದು ಹಾಗೆ ಹೇಳು. ಆಯ್ನ ಎಂಕಲು ಮೋಕೆಡ್ ಲೆಪ್ಪುನಿ ಈರೆ ಈರೆ ಓ, ಹಾಗೆ. ಹಾ, ಅಂಚ. ಅದೇ ಈರೆ ಈರೆ ಹೇಳಿದ್ರೆ ನಾನು ಏನೆಂಬುದಾಗಿ ಅವು ಎಂಕಲು ಒಂಜಿ ಮೋಕೆಡ್ ಲೆಪ್ಪುನಪ್ಪ. ಓಹೋ. ಹಾ ಹೇ, ಹಾ ಅದೆಲ್ಲ ಇರ್ಲಿ. ಹಾ ನನ್ನನ್ನು ಎಲ್ಲಿಯಾದರೂ ನೀನು ನೋಡಿದ್ಯಾ? ದಾನ ತೂ ಅಂದೆ ತೂತೆತ್ತ ಇರೇನಿ. ಓಯೋ, ಓ ಮುರಣ್ಣೆ ಅವಳು ಜಾತ್ರೆದಲ್ಲಿ ಒಂಜಿ ಪೊಂಜವನೊಟ್ಟಿಗೂ ಇಂತ ನಲ್ತೊಂದಿದ್ದಾನ ಅವಳು. ಹೇ, ದೇವರ ಮುಂದೆ ಬರುವ ಬೇತಾಳೆ ಎಂದು ಭಾವಿಸಿದ್ದೇನು ನನ್ನ? ಆಯ್ತಾ ಆಯ್ತು ಅತ್ತೆ ಅನ್ ತೂವಿನೇನು ಪಂಡಿನ ಪೊಂಜಿ. ನನ್ನ ರಾಜ ಯಾವುದೆಂಬುದಾಗಿ ನಿನಗೆ ಗೊತ್ತುಂಟೋ? ಹಾ ಗೊತ್ತು ನೀ ಯಾವುದು? ಸುನೀತಾ. ಸುನೀತಾ ನಿನ್ನ ಅಜ್ಜಿ. ಹ? ಅವೇ ಸುನೀತಾ. ಶೋಣಿತಾಪುರ. ಹಾ 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 ಅವೇ. ಇಲ್ಲಿಯ ಅರಸ ಹಾ ದಾರಿಕಾಸುರ ಎಂದರೆ ನಾನೇ. ಓ ಇತ್ತ ಆ ಜನ ಈರ ಮಾರ್ರೆ. ಮತ್ತೆ ಆತ್ಮಲ್ಲ ಜನ ಅತ್ತ ಈರು ಬರುವಾಗ ಡಂಗುರ ಕೇಳಿಸಲಿಲ್ವೇನು? ದಾದೆ ಡಂಗೂರ ದಾದೆ ಡಂಗುರ. ಮಹಾರಾಜರು ಬರುತ್ತಾ ಇದ್ದಾರೆ, ದಾರಿ ಮಧ್ಯದಲ್ಲಿ ನಿಲ್ಲಬಾರದೆಂಬುದಾಗಿ ಕೇಳಿಸ್ಲಿಲ್ವಾ? ಕೇಂದ್ರಿ ಹ, ಕೇಂದ್ರಿ ಕೇಂದ್ರಿ ಹೋಗದಿಂದ ಕೊಂದಿನಿ ಯಾನು ಡಾಯ್ಬೋಡು ಏಯ್, ನಿಖಿಲ ಮಲ್ಲ ಮಲ್ಲ ರಾಜಕಾರಣಿ ಅಡ್ಡೆ ಮಾರ್ಗಡ್ ಪೋನಾಗ
ಎಂಕಲು ಬರಿಟ್ ಮಾಡೋಡತ್ತ ಆಪುಜಿ ಹಿಂಗೆ ಒಂದು ಕೊಟ್ರೆ ಉಂಟಲ್ಲ ಅತ್ತೆ ಅಧಿಕ ಪ್ರಸಂಗ ಮಾತಾಡಬೇಡಿ. ಪೆಟ್ಟು ಮಾತ ಬರ್ಚಿ ತುಂಬ ಮಲ್ಲ ಪೆಟ್ಟಿದಾಯ ಇತ್ತೆ ಅಂತ ಪೆಟ್ಟು ಕಮ್ಮಿ ನೋಡುವಾಗಲೇ ಗೊತ್ತಾಗ್ತದೆ ನಿನ್ನನ್ನು. ಪೆಟ್ಟು ಮಾತ ಬರ್ಚಾವೇನು ಹೋಗ್ತೀಯೋ ಇಲ್ಲೋ? ಅತ್ತೆ ಈ ಉಪಕಾರ ಮಲ್ತವ್ರ ನೆಡ್ಡೆತ್ತೀನಿ ಏನು ಈ ಕನಕದ ಕಟ್ಟಗೊಂತ ಕೈ ಕೊಡ್ತಾರ ಅನ್ನು ಪೋತ್ವೆ ಅದನ್ನು ತಂದದ್ದು ಹೇಗೆ? ಹಾ ಅದನ್ನು ತಂದದ್ದು ಹೇಗೆ? ಅವು ಅಂಚೆ ನೊಂಜಿ ಮರಕ್ಕೆ ಹೊರಗ ಅದು ಕಾಡಿಡಿಂಚ ತರ ಇದು ಕಂತೀನಿ ಅನ್ನು ಹಾಗೆ ಕೊಂಡು ಹೋಗು. ಅವು ಅಂಚಾಚಿನ ಇಂಚಲ ಪುಣ್ಣ ಮಕ್ಕಿ ಅಂಚೆ ನಾವಡು ಬಂದಿದ್ದಲ್ಲ ಓಪನ್ ನಡೆ. ಹರಿ ಬರ್ತೇನೆ ಓಡಿ ನಾನು ಹರಿ ನಿನ್ನ ನೆತ್ತರು ಬರುವ ಜಾಗ್ರತೆ
ಏನಾಶ್ಚರ್ಯವಿದು ಎಷ್ಟು ಬಾರಿ ಹೋರಾಡಿದರು ನನ್ನ ಪಾಲಿಗೆ ಸೋಲಾಯಿತು. ಇನ್ನೇನು ಮಾಡುವುದು? ಕುಕ್ಕುಡ ರಸ ತಾಳಕ್ಕೆ ಇಳಿಯುತ್ತೇನೆ. ರಸಾತಳವನ್ನು ಸೇರಿದ್ದಾನೆ. ಆತನನ್ನು ತರುವುದಕ್ಕೆ ಭದ್ರಕಾಳಿಯಾಗುತ್ತೇನೆ. ದೇವತೆಗಳು ಸಂತುಷ್ಟಗೊಂಡು ಸುಮವೃಷ್ಟಿಯನ್ನು ಹರಿಸುತ್ತಿದ್ದಾರೆ. ಮುಂದಕ್ಕೆ ಭೂಲೋಕದಲ್ಲಿ ಧರ್ಮವು ತಲೆ ಎತ್ತಿ ಮೆರೆದಾಡುತ್ತದೆ. ಆದರೆ ದುರುಳನ ರಕ್ತವನ್ನು ಗುಳಿಗನೆ ಪಡೆದ ಕಾರಣ ಭಗವತಿಗೆ ರಕ್ತದಾಹವಾಗಿದೆ. ಏನು ಮಾಡಿದರೂ ಶಾಂತಳಾಗುತ್ತಿಲ್ಲ. ಹಾಗಾಗಿ ನೇರವಾಗಿ ವೈಕುಂಠಕ್ಕೆ ತೆರಳೋಣ.